ಯಾವುದೇ ವೃತ್ತಿಯಲ್ಲಿ ಶ್ರದ್ಧೆ ಇದ್ದಲ್ಲಿ ಪರಿಪೂರ್ಣರಾಗಿ ಬದುಕು ನಡೆಸಲು ಸಾಧ್ಯ. ಇಂತಹ ಸಂದರ್ಭದಲ್ಲಿ ಸವಿತಾ ಮಹರ್ಷಿಯವರ ತತ್ವಾದರ್ಶಗಳನ್ನು ಎಲ್ಲರೂ ಅಳವಡಿಸಿಕೊಂಡು ಮುಂದೆ ಸಾಗುವುದು ಉತ್ತಮ ಎಂದು ಸಹಾಯಕ ಕಮಿಷನರ್ ಗಿರೀಶ್ ನಂದನ್ ಎಂ ಅವರು ಹೇಳಿದರು. ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ತಾಲೂಕು ಸವಿತಾ ಸಮಾಜದ ಸಂಯುಕ್ತ ಆಶ್ರಯದಲ್ಲಿ ತಾಲೂಕು ಆಡಳಿತ ಸೌಧದಲ್ಲಿರುವ ತಹಶೀಲ್ದಾರ್ ಸಭಾಂಗಣದಲ್ಲಿ ನಡೆದ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ದೀಪ ಪ್ರಜ್ವಲಿಸಿ ಮಾತನಾಡಿದರು. ಸಕಲೇಶಪುರದಲ್ಲಿ ನಾನು ಎಸಿಯಾಗಿದ್ದ ಸಂದರ್ಭದಲ್ಲಿ ಸವಿತಾ ಸಮಾಜದ ವೃತ್ತಿಪರರು ಕೋವಿಡ್ ಸಂದರ್ಭದಲ್ಲಿ ಪೂರ್ಣ ಸಹಕಾರವನ್ನ ನೀಡಿದ್ದಾರೆ. ಪುತ್ತೂರಿನಲ್ಲಿ ಸವಿತಾ ಸಮಾಜದ ಸಮುದಾಯದಲ್ಲಿ ಸಮಸ್ಯೆ ಇದ್ದಲ್ಲಿ ಮುಂದೆ ಬಂದು ಮಾಹಿತಿಯನ್ನ ನೀಡಿ ತಮ್ಮ ಬೇಡಿಕೆಗಳನ್ನು ಪರಿಶೀಲಿಸೋಣ ಎಂದು ಹೇಳಿದರು. ನಾವು ಮುಂಚೆ ಸಕಲೇಶಪುರ ಎಸಿಯಾಗಿದ್ದಾಗ ಕರೋನಾ ಟೈಮಲ್ಲಿ ಈ ಸಮಾಜದ ಜನಗಳು ಪಟ್ಟಂಥ ಕಷ್ಟವನ್ನು ಕಣ್ಣಾರೆ ನೋಡಿದ್ದೀನಿ. ಆಮೇಲೆ ನಮ್ಗೆ ಬಂದು ಅವರು ಸಹಕಾರ ನೀಡಿದ್ರು. ಯಾಕೆಂದರೆ ಆ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ನಾವು ಕೇಳಿದ್ರು ಅವರೇ ಬಂದುಬಿಟ್ಟು ನಾವು ನಮ್ಮ ಶಾಪ್ಸ್ನ ಓಪನ್ ಮಾಡಲ್ಲ, ನಾವು ಇದಕ್ಕೋಸ್ಕರ ಕೋಆಪ್ರೇಟ್ ಮಾಡ್ತೀವಿ ಅಂತ ಬಂದು ಮಾಡ್ಬೇಕು. ಸೊ ಇಲ್ಲೂ ಅದೇ ರೀತಿ ಅವರು ಕೊಡ್ತಾರೆ ಅಂದ್ಕೊಂಡಿದ್ದೀನಿ. ಅಧ್ಯಕ್ಷರು ಅವರು ಈಗಾಗಲೇ ಭಾಷಣ ಮಾಡಿದ್ದಾರೆ. ಅದೇನಾದರೂ ಸಮಸ್ಯೆ ಇದ್ದರೆ ಅವ್ರದ್ದೇನಾಯಿತು ನಾವು ಮುಂದೆ ಬಂದರೆ ಪ್ರಯತ್ನ ಮಾಡ್ತೇವೆ. ಮತ್ತೊಮ್ಮೆ ನಮಗೆಲ್ಲರಿಗೂ ಸವಿತಾ ಮಹರ್ಷಿ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ಅವರ ಆದರ್ಶಗಳನ್ನ ಅವರು ಮಾಡಿದ ಸಾಧನೆಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಮತ್ತು ಮುಂದಿನ ಪೀಳಿಗೆಗೆ ಕೊಂಡೊಯ್ಯೋಣ ಅಂತ ಹೇಳ್ತಾ ವೇದಿಕೆಯಲ್ಲಿ ತಹಶೀಲ್ದಾರ್ ರಮೇಶ್ ಬಾಬು, ಸವಿತಾ ಸಮಾಜದ ಅಧ್ಯಕ್ಷ ಜಿವಿ ವೆಂಕಟೇಶ್ ಭಂಡಾರಿ, ಗ್ರೇಡ್ 2ರ ತಹಶೀಲ್ದಾರ್ ಲೋಕೇಶ್, ಕಂದಾಯ ನಿರೀಕ್ಷಕ ಮಹೇಶ್, ದಯಾನಂದ್, ಉಪ ತಹಶೀಲ್ದಾರ್ ರಾಮಣ್ಣ, ಸುಲೋಚನಾ ಉಪಸ್ಥಿತರಿದ್ದರು. Join MHA or BHA. Admissions open for Masters of Hospital Administration 2 years full-time and Bachelors of Hospital Administration 3 years full-time courses for 2021-2022. Affiliated to Rajiv Gandhi University of Health Science. Eligibility criteria. AJ Institute of Hospital Management and AJ Hospital and Research Center, Kuntikana, Mangaluru.